ಶಿವಮೊಗ್ಗದ ಈದ್ ಮಿಲಾದ್ ಗಲಭೆ ಪೂರ್ವ ನಿಯೋಜಿತ ಕೃತ್ಯ. ಇದರ ಹಿಂದೆ ಮುಸ್ಲಿಂ ಮಹಿಳೆಯರ ಕೈವಾಡವಿರುವುದು ಗಂಭೀರವಾದ ಸಂಗತಿ ಎಂದು ವಿಎಚ್ಪಿ ಮಂಗಳೂರು ವಿಭಾಗದ ಪ್ರಾಂತ ಕಾರ್ಯದರ್ಶಿ ಶರಣ್ ಪಂಪೆಲ್ ಹೇಳಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆ ಶನೀಶ್ವರ ದೇವಸ್ಥಾನದ ಹತ್ತಿರ ಬರುತ್ತಿದ್ದಂತೆ ಅಲ್ಲಿದ್ದ 4-5 ಮುಸ್ಲಿಂ ಮಹಿಳೆಯರು ಕಲ್ಲು ತೂರಾಟವಾಗಿದೆ ಎಂದು ಬೊಬ್ಬೆ ಹಾಕಿದ್ದಾರೆ. ಇದೇ ಕಾರಣದಿಂದ ಪ್ರಚೋದನೆಗೊಂಡು 10-20 ಹಿಂದೂ ಮನೆಯ ಮೇಲೆ ದಾಳಿಯಾಗಿದೆ. ಇದೊಂದು ಮುಸ್ಲಿಂ ದಂಗೆಕೋರರ ಕೃತ್ಯ. ಆದ್ದರಿಂದ ಶಿವಮೊಗ್ಗ ಗಲಭೆ ಪ್ರಕರಣವನ್ನು ಎನ್ಐಎಯಿಂದ ತನಿಖೆ ಮಾಡಿಸಿ ಸತ್ಯಾಸತ್ಯತೆಯನ್ನು ಬಯಲಿಗೆಳೆಯಬೇಕು. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಆಗ್ರಹಿಸುತ್ತೇನೆ ಎಂದರು. ಶಿವಮೊಗ್ಗದಲ್ಲಿ ಹಿಂದೂಗಳ ಮೇಲಿನ ದಾಳಿ ಖಂಡನೀಯ. ಇದು ಹಿಂದೂಗಳು ಭಯಭೀತರಾಗಿದ್ದಾರೆ. ಆದ್ದರಿಂದ ಈ ಘಟನೆಯನ್ನು ವಿಎಚ್ಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ದಾಳಿಯನ್ನು ನಿಲ್ಲಿಸಬೇಕಾದರೆ ಉತ್ತರ ಭಾರತ ಉತ್ತರಾಖಂಡ ಮಾದರಿಯ ಮಹಾಪಂಚಾಯತ್ ಅನ್ನು ವಿಎಚ್ಪಿ ಶಿವಮೊಗ್ಗದಲ್ಲೂ ಕರೆಯಲು ಚಿಂತನೆ ನಡೆಸಿದೆ. ಹಿಂದೂ ಮುಖಂಡರು, ಜಾತಿ ಪ್ರಮುಖರು, ಸಾಧು ಸಂತರು ಮತ್ತು ಸಮಾಜದ ಗಣ್ಯರನ್ನು ಈ ಮಹಾಪಂಚಾಯತ್ ನಡೆಸಲಾಗುತ್ತದೆ. ಇದರ ಮೂಲಕ ಮುಸ್ಲಿಂ ದಂಗೆಕೋರರಿಗೆ ಉತ್ತರವನ್ನು ನೀಡಲಾಗುತ್ತದೆ ಎಂದರು. ಮೈಸೂರು ಮಾದರಿಯ ಮಹಿಷಾ ದಸರಾವನ್ನು ಉಡುಪಿಯಲ್ಲಿ ಮಾಡಲಾಗುತ್ತದೆ ಎಂಬ ಚರ್ಚೆ ನಡೆಯುತ್ತಿದೆ. ಮೈಸೂರಿನಲ್ಲಿಯೇ ವಿರೋಧಿಸಿರುವ ಮಹಿಷಾ ದಸರಾ ಮಾಡೋದು ಉಡುಪಿಯಲ್ಲೂ ಮಾಡೋದು ಸಮಂಜಸವಲ್ಲ. ವಿಎಚ್ಪಿ ಇದನ್ನು ಬಲವಾಗಿ ವಿರೋಧಿಸುತ್ತದೆ. ಉಡುಪಿಯಲ್ಲಿ ಯಾರಾದರೂ ಮಹಿಷಾ ದಸರಾವನ್ನು ಮಾಡಲು ಪ್ರಯತ್ನ ಪಟ್ಟರೆ ಅದನ್ನು ವಿರೋಧಿಸುತ್ತೇವೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡಲು ಬಿಡುವುದಿಲ್ಲ ಎಂದು ಶರಣ್ ಪಂಪೆಲ್ ಹೇಳಿದರು. ನೋಡಿ, ಶಿವಮೊಗ್ಗದ ಗಲಾಟೆ ಏನಿದೆ ಇವತ್ತು, ಪದೇ ಪದೇ ಅರ್ಶನ ಹತ್ಯೆಯಿಂದ ಹಿಡಿದು ಮೊನ್ನೆ ಈದ್ ಮಿಲಾದ್ ತನಕ ಯಾವ ಎಲ್ಲ ಘಟನೆಗಳು ನಡೀತಾ ಇದೆ, ಇದೆಲ್ಲವೂ ಹಿಂದೂ ಸಮಾಜವನ್ನು ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಮಾಡುತ್ತಿರುವಂಥ ಕೃತ್ಯ ಇದು. ಮೊನ್ನೆ ಈದ್ ಮಿಲಾದ್ ಸಂದರ್ಭದಲ್ಲಿ ನಡೆದಂಥ ಕೃತ್ಯನೂ ಇದೊಂದು ಪೂರ್ವಯೋಜಿತ ಕೃತ್ಯ ಇದು. ಈದ್ ಮಿಲಾದ್ ಮೆರವಣಿಗೆ ನಡೆಯಬೇಕಾದ್ರೆ, ಅಲ್ಲಿ ಶನೀಶ್ವರ ದೇವಸ್ಥಾನಕ್ಕೆ ತಲುಪಬೇಕಾದ್ರೆ ಅಲ್ಲಿ 4-5 ಜನ ಮುಸ್ಲಿಂ ಮಹಿಳೆಯರಿದ್ದರು. ಅವರು ಏಕಾಏಕಿ ಕಲ್ಲು ತೂರಾಟ ಆಯಿತು ಅಂತ ಹೇಳಿ ಗೊಬ್ಬೆ ಹಾಕಿದರು, ಸುಳ್ಳು ಹೇಳಿದರು. ಈ ಕಾರಣದಿಂದಾಗಿ ಅಲ್ಲಿ ಪ್ರಚೋದನೆಗೊಂಡು 10-25 ಹಿಂದೂ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಹಾಗಾಗಿ ಇದೊಂದು ಪೂರ್ವಯೋಜಿತ ಕೃತ್ಯ, ಇದೊಂದು ಮುಸಲ್ಮಾನ್ ದಂಗೆಕೋರರ ಕೃತ್ಯ. ಇದರ ಹಿಂದೆ ಮುಸ್ಲಿಂ ಮಹಿಳೆಯರು ಕೂಡ ಇರುವುದು ಭಾಳ ಗಂಭೀರವಾದಂಥ ಒಂದು ಸಂಗತಿ ಇದು. ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಈ ಘಟನೆಯನ್ನು ತಾವು ಎನ್ಐಎ ಮುಖಾಂತರ ತನಿಖೆ ಮಾಡಬೇಕು, ಸತ್ಯಾಸತ್ಯತೆಯನ್ನು ಹೊರಗೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಶಿವಮೊಗ್ಗದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ದಾಳಿ ಏನಿದೆ, ಇದು ಬಹಳ ಖಂಡನೀಯವಾದದ್ದು. ಸಾಕಷ್ಟು ಹಿಂದೂಗಳು ಇವತ್ತು ಭಯಭೀತರಾಗಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡ್ತಿರಬೇಕಾದ್ರೆ ಸಾಕಷ್ಟು ಮಹಿಳೆಯರು ಕಣ್ಣೀರಿಡುವಂತಹ ಘಟನೆಗಳು ಇವತ್ತು ಕಣ್ಮುಂದೆ ಆಗ್ತಾ ಇದೆ. ಹಾಗಾಗಿ ಈ ರೀತಿಯ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಮಾತ್ರವಲ್ಲದೆ ಶಿವಮೊಗ್ಗದಲ್ಲಿ ಇವತ್ತು ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ಈ ದಾಳಿಯನ್ನು ನಿಲ್ಲಿಸಬೇಕಾದ್ರೆ, ಇವತ್ತೇನು ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ಅಥವಾ ಉತ್ತರಾಖಂಡ ಅಂಥ ಪ್ರದೇಶದಲ್ಲಿ ಏನು ಮಹಾಪಂಚಾಯತ್ ಕರೀತಾ ಇದ್ದಾರೆ, ವಿಶ್ವ ಹಿಂದೂ ಪರಿಷತ್ ಕೂಡ ಶಿವಮೊಗ್ಗದಲ್ಲಿ ಒಂದು ಮಹಾಪಂಚಾಯತನ್ನು ಕರೆದು ಅಲ್ಲಿದ್ದಂಥ ಶಿವಮೊಗ್ಗದ ಎಲ್ಲ ಹಿಂದೂ ಮುಖಂಡರು, ಎಲ್ಲ ಜಾತಿ ಪ್ರಮುಖರು, ಎಲ್ಲ ಸಾಧು ಸಂತರು ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳು ಮತ್ತು ಇಡೀ ಕರ್ನಾಟಕದ ಎಲ್ಲ ಹಿಂದೂ ಸಂಘಟನೆಗಳನ್ನು ಎಲ್ಲರನ್ನು ಕರೆದು ಒಂದು ಮಹಾಪಂಚಾಯತ್ ನಡೆಸಿ, ಒಂದು ಗಂಭೀರವಾದಂಥ ಚರ್ಚೆ ನಡೆಸಿ ಒಂದು ತೀರ್ಮಾನವನ್ನು ಮುಂದಿನ ದಿವಸದಲ್ಲಿ ಕೈಗೊಳ್ಳುವಂಥ ಒಂದು ಯೋಜನೆಯನ್ನು ವಿಶ್ವ ಹಿಂದೂ ಪರಿಷತ್ ಮಾಡಲಿಕ್ಕಿದೆ. ಆ ಮಹಾಪಂಚಾಯತಿನ ಮುಖಾಂತರ ಯಾರು ಮುಸಲ್ಮಾನ್ ದಂಗೆಕೋರರಿದ್ದಾರೆ ಅವರಿಗೆ ಸರಿಯಾದಂಥ ಉತ್ತರವನ್ನು ಮುಂದಿನ ದಿವಸಗಳಲ್ಲಿ ಶಿವಮೊಗ್ಗದ ಜನತೆ ನೀಡಲಿಕ್ಕಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೈಸೂರಿನಲ್ಲಿ ನಡೆಯುತ್ತಿರುವಂಥ ಯಾವುದು ಮಹಿಷಾ ದಸರಾ ಏನಿದೆ, ಬಹುಶಃ ಇದು
ಈಗಾಗಲೇ ಭಾಳ ಚರ್ಚೆ ಆಗ್ತಾ ಇದೆ. ಅಲ್ಲಿಯ ಮೈಸೂರಿನ ಜನ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಉಡುಪಿಯಲ್ಲಿ ಕೂಡ ಮಾಡುತ್ತಿರುವುದು ಇದು ಸಮಂಜಸವಲ್ಲ. ವಿಶ್ವ ಹಿಂದೂ ಪರಿಷತ್ ಇದನ್ನು ಬಲವಾಗಿ ವಿರೋಧಿಸ್ತದೆ. ಆಮೇಲೆ ಉಡುಪಿಯಲ್ಲಿ ಏನಾದರೂ ಮಹಿಷ ದಸರಾವನ್ನು ಯಾರಾದರೂ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಮಾಡಲಿಕ್ಕೆ ಬಿಡುವುದಿಲ್ಲ ಮತ್ತು ಖಂಡಿತವಾಗಿ ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಈಗ ಇಲ್ಲಿ ಕರಾವಳಿಯಲ್ಲಿ ಮಹಿಷಾಸುರನ ದಸರಾ ಮಾಡಲಿಕ್ಕೆ ನಾವು ಅವಕಾಶವನ್ನು ನಾವು ಕೊಡುವುದಿಲ್ಲ ಮತ್ತು ಬಿಡುವುದಿಲ್ಲ. ಖಂಡಿತವಾಗಲೂ ಆ ಕಾರ್ಯಕ್ರಮವನ್ನು ನಿಲ್ಲಿಸ್ತೀವಿ.